ಪುತ್ತೂರು ಜಾತ್ರೆ ನಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಹಲವು ವೈಶಿಷ್ಟ್ಯತೆಗಳನ್ನು ಹೊಂದಿರುವಂತಹ ಜಗತ್ ಪ್ರಸಿದ್ಧವಾದ ಜಾತ್ರೆ. ಪ್ರತಿಯೊಬ್ಬರ ದೃಷ್ಟಿಕೋನದಲ್ಲೂ ಕೂಡ ಪುತ್ತೂರು ಜಾತ್ರೆ ತನ್ನದೇ ಆದ ರೀತಿಯಲ್ಲಿ ಒಂದು ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು. ಸೊ ಈಗ ಅವರು ಕಂಡ ಹಾಗೆ ಪುತ್ತೂರು ಜಾತ್ರೆ ಹೇಗಿದೆ ಅನ್ನುವಂತಹ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಮಗೆ ಖ್ಯಾತ ನ್ಯಾಯವಾದಿಗಳು ಜೊತೆಗೆ ಕಜೆ ಲಾ ಚೇಂಬರ್ಸ್ನ ಮುಖ್ಯಸ್ಥರು ಆಗಿರುವಂತಹ ನ್ಯಾಯವಾದಿಗಳಾಗಿರುವಂತಹ ಮಹೇಶ್ ಕಜೆ ಅವರಿದ್ದಾರೆ. ಅವರ ಒಂದು ಅನುಭವಗಳನ್ನು ಕೇಳೋಣ ಪುತ್ತೂರು ಜಾತ್ರೆಯ ಬಗ್ಗೆ. ನಮಸ್ತೆ. ಪ್ರಪ್ರಥಮವಾಗಿ ತನ್ನ ಸಿರಿಮುಡಿಯ ಸಿಂಗಾರಕ್ಕೆ ತಿಂಗಳ ದೇವರನ್ನು ಮುಡಿದಂತಹ ಆ ಸ್ವಾಮಿ ಮಹಾಲಿಂಗೇಶ್ವರನ ಪದಕಮಲಗಳಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಅನಿಸಿಕೆಯಂತೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಜಾತ್ರೆ ಅಂದರೆ ಅದೊಂದು ಊರಿನ ಜಾತ್ರೆ ಮಾತ್ರವಲ್ಲ, ಅದು ಈ ಮಣ್ಣಿನ ಪ್ರತಿಯೊಬ್ಬ ಮಗಳ ಮನದ ಮನೆಯ ಒಂದು ಕಾರ್ಯಕ್ರಮ ಎಂಬಂತೆ ಆಚರಿಸಲ್ಪಡ್ತಾ ಇದೆ. ಇದರಲ್ಲಿ ನಾವು ಕಾಣುವಂಥ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ನಾವು ಹೇಳ್ತೇವೆ ಒಂದು ಕರುಳ ಬಳ್ಳಿಯ ಸೆಳೆತ ಅಂತ ಹೇಳ್ತೇವೆ. ಎಲ್ಲೇ ಇದ್ದರೂ ಕೂಡ ಮಗುವನ್ನು ತಾಯಿಯತ್ತ ಸೆಳೀತದಂತೆ. ಅದೇ ರೀತಿಯಲ್ಲಿ ಈ ಮಣ್ಣಿನ ಮಕ್ಕಳು ಯಾವ ಊರಿನಲ್ಲಿ ಇದ್ದರೂ ಕೂಡ ಈ ಜಾತ್ರೆಯ ಸಂದರ್ಭದಲ್ಲಿ ಆ ಜಾತ್ರೆ ಅವರನ್ನು ಈ ಊರಿಗೆ ಸೆಳೀತದೆ. ಅದಕ್ಕಾಗಿ ಅದೊಂದು ಕರುಳ ಬಳ್ಳಿಯ ಸಂಬಂಧ. ಮತ್ತು ಪ್ರತಿಯೊಬ್ಬರಿಗೆ ಕೂಡ ಈ ಮಹಾಲಿಂಗೇಶ್ವರ ಅಂತ ಹೇಳಿದರೆ ಅದು ಊರಿನ ಸೀಮೆಯ ದೇವರು ಮಾತ್ರ ಅಲ್ಲ, ತಮ್ಮ ದೇವರು. ಒಂದು ರೀತಿಯಲ್ಲಿ ಪ್ರತಿಯೊಬ್ಬನು ನಾನು ಕಂಡುಕೊಂಡದ್ದಿಲ್ಲ ಏನಂತ ಹೇಳಿದರೆ, ಈ ಸಂದರ್ಭದಲ್ಲಿ ನಮ್ಮ ಮಹಾಲಿಂಗೇಶ್ವರ, ನಮ್ಮ ಜಾತ್ರೆ, ಆ ನಮ್ಮದು ಎಂಬಂತಹ ಒಂದು ಅದ್ಭುತವಾದಂತಹ ಒಂದು ಕಲ್ಪನೆ ಈ ಜಾತ್ರೆಯ ಪರಿಕಲ್ಪನೆಯಲ್ಲಿ ಮೂಡಿಬಂದಂಥದ್ದು. ಹಾಗಾಗಿ ಇದು ಕೇವಲ ಊರಿನ ಜಾತ್ರೆಯಾಗದೆ ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಬ್ಬ ಈ ಮಣ್ಣಿನ ಮಕ್ಕಳ ಜಾತ್ರೆಯಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ವಿಶಿಷ್ಟವಾಗಿ ಮೂಡಿಬರ್ತಾ ಇದೆ. ಇನ್ನು ತಿಳಿದಂತೆ ಈ ನಮಗೆ ವೈಶಿಷ್ಟ್ಯಪೂರ್ಣವಾದಂಥದ್ದಿರ್ಬೋದು, ಇಲ್ಲಿಯ ಸುಡುಮದ್ದಿರ್ಬೋದು, ಅಥವಾ ಇಲ್ಲಿಯ ಬ್ರಹ್ಮರಥದ ಪರಿಕಲ್ಪನೆ ಇರ್ಬೋದು. ಆ ಸಂದರ್ಭದಲ್ಲಿ ನಾನು ಕಂಡದ್ದು ಏನಂತ ಹೇಳಿದರೆ, ನನ್ನ ಜನ್ಮ ಸಾರ್ಥಕವಾಯಿತು ಅಂತ. ಆ ರಥದ ಒಂದು ಹಗ್ಗವನ್ನು ಮುಟ್ಟಿದರೆ ಕೂಡ ಇಲ್ಲಿಯ ವ್ಯಕ್ತಿಗಳಿಗೆ ಯಾವ ರೀತಿ ಇದೆ ಅಂತ ಹೇಳಿದರೆ, ಸಾಕ್ಷಾತ್ ಮಹಾಲಿಂಗೇಶ್ವರನ ಕೃಪೆಗೆ ನಾವು ಪಾತ್ರರಾದೆವು ಅಂತ ಹೇಳುವಂಥ ಈ ರೀತಿಯ ಭಾವನೆ ಇದೆ. ಒಂದು ರೀತಿಯ ಅವಿನಾಭಾವವಾದಂತಹ ಸಂಬಂಧವನ್ನು ಈ ಜಾತ್ರೆಯ ಸಂದರ್ಭದಲ್ಲಿ ಜನರು ಮತ್ತು ದೇವರ ಮಧ್ಯದಲ್ಲಿ, ದೇವರು ಮತ್ತು ಭಕ್ತರು ಅವರ ಮಧ್ಯೆ ನಾವು ಕಾಣ್ತಾ ಇದ್ದೇವೆ. ಪುತ್ತೂರು ಮಹಾಲಿಂಗೇಶ್ವರ ನಿಮ್ಮ ಬಾಳಿನಲ್ಲಿ ಮಾಡಿದಂತಹ ಒಂದು ಚಮತ್ಕಾರ ಅಥವಾ ನೀವು ಕಂಡ ಹಾಗೆ ಅವನ ಕಾರಣಿಕ? ನಾವು ಏನು ಬಯಸಿದ್ದೇವೋ ಆ ಬಯಸಿದ್ದನ್ನು ನೀಡುವುದು ಮಾತ್ರ ಅಲ್ಲ, ತಾಯಿಗೆ ಗೊತ್ತುಂಟಂತೆ ತನ್ನ ಮಗನಿಗೆ ಏನು ಕೊಡಬೇಕು, ತನ್ನ ಮಕ್ಕಳಿಗೆ ಏನು ಬೇಕು ಅಂತ. ಅದೇ ರೀತಿಯಲ್ಲಿ ಮಹಾಲಿಂಗೇಶ್ವರ ನಾವು ಬೇಡಿದ್ದನ್ನು ಮಾತ್ರವಲ್ಲದೆ ನಮಗೆ ಬೇಕಾದ್ದನ್ನು, ಅಥವಾ ಮಹಾಲಿಂಗೇಶ್ವರನ ದೃಷ್ಟಿಯಲ್ಲಿ ನಮಗೆ ಏನು ಕೊಡಬೇಕೋ ಅದನ್ನು ಕೊಡುವಂತಹ ವಿಶೇಷವಾದಂತಹ ಒಂದು ಕಾರುಣ್ಯ ಇದೆ. ಬಹುಶಃ ನನ್ನ ಜೀವನದಲ್ಲಿ ಒಂದು ರೀತಿಯಲ್ಲಿ ಮಣ್ಣಿನಲ್ಲಿದ್ದವರು ಇವತ್ತು ಮೇಲೆದ್ದು ಬರುವಂತಹ ಒಂದು ಪರಿಸ್ಥಿತಿ ಬಂದರೆ ಬಹುಶಃ ಆ ಮಹಾಲಿಂಗೇಶ್ವರನ ಕೃಪೆಯಿಂದಲೇ. ಎಲ್ಲೋ ಏನೋ ಆಗಬೇಕಾಗಿದ್ದಂತಹ ಬಾಳಿಗೆ ತಿರುವು ಕೊಟ್ಟು ಈ ಊರಿಗೆ ಕರೆದುಕೊಂಡು ಬಂದು ಇಲ್ಲಿ ಒಂದು ನನ್ನ ವೃತ್ತಿಯನ್ನು ಮಾಡುವಂತಹ ಅವಕಾಶವನ್ನು ನೀಡಿ, ಮತ್ತು ಆ ವೃತ್ತಿಯಲ್ಲಿ ಒಂದು ಸಾರ್ಥಕವಾದಂತಹ ಸಾಧನೆಯನ್ನು ಮಾಡುವಂಥ ಅವಕಾಶವನ್ನು ಕೊಟ್ಟಂಥದ್ದು ಅದು ಮಹಾಲಿಂಗೇಶ್ವರನ ಕಾರುಣ್ಯವೇ. ಧನ್ಯವಾದಗಳು ಸರ್, ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ. ಇದು ಮಹೇಶ್ ಕಜೆ ಅವರಂತಹ ಮಾತು. ಎಲ್ಲರಿಗೂ ಕೂಡ, ಎಲ್ಲರ ಬಾಳಿನಲ್ಲೂ ಕೂಡ ಮಹಾಲಿಂಗೇಶ್ವರ ದೇವರು ತನ್ನದೇ ಆದ ರೀತಿಯಲ್ಲಿ ಆಪ್ತರಾಗಿದ್ದಾರೆ. ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನನಗೂ ಕೂಡ ಮಹಾಲಿಂಗೇಶ್ವರ ದೇವರು ಅನ್ನುವಂಥ ಒಂದು ಪುತ್ತೂರು ಜಾತ್ರೆಯ ವೈಶಿಷ್ಟ್ಯವನ್ನು ಅವರು ತಿಳಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು. ಲೋಕೇಶ್ ಬನ್ನೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.